ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ತುಂಬ ದಿನ ಆಯ್ತಲ್ಲ ನಿಮ್ಮನ್ನು ನೋಡಿದೆ. ನಿನ್ನೆ ನಾಗರ ಪಂಚಮಿ. ಎಲ್ಲರೂ ನಾಗನಿಗೆ ಹಾಲನ್ನು ಹಾಕಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿದೆ ಅಂದ್ಕೊಳ್ತೀನಿ. ಹೇಗಾಯಿತು ಇಲ್ಲ ನಾಗರ ಪಂಚಮಿ? ಕಮೆಂಟಲ್ಲಿ ತಿಳಿಸಿ ಬೇಗ. ಇವತ್ತು ನನಗೊಂದು ಪಾರ್ಸಲ್ ಬಂದಿತ್ತು. ನಿಮಗೆಲ್ಲ ಗೊತ್ತಿದೆ, ನಾನು DJI Osmo ಕ್ಯಾಮ್ರಾ ತಗೊಂಡಿದ್ದೆ. ಅದಕ್ಕೆ ಒಂದು ಅಸೆಸರೀಸ್ ನಾನು ಬುಕ್ ಮಾಡಿದ್ದೆ. ಸುಮಾರು ಲಾಸ್ಟ್ ಮಂತ್ 20 ಬುಕ್ ಮಾಡಿದ್ದು. ಅದು ಇವತ್ತು ನನಗೆ ಕೈ ಬಂದು ಸೇರಿದೆ. ನೋಡಿ, ಇಲ್ಲಿದೆ ಆ ಅಸೆಸರೀಸ್. ಈ ಅಸೆಸರೀಸ್ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ರೆಡ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದು ನಮ್ಮ DJI Osmo ಕ್ಯಾಮ್ರಾದ ಬ್ಯಾಟ್ರಿ ನಾನು ಆರ್ಡರ್ ಮಾಡಿದ್ದೆ. ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸುಮಾರು 4,400 ರೂಪಾಯಿನೂ ಆಗುತ್ತೆ. ಇದರಲ್ಲಿ 3 ಬ್ಯಾಟ್ರಿ ಇದೆ, ಹಾಗೆ ಒಂದು ಬ್ಯಾಟ್ರಿ ಚಾರ್ಜ್ ಮಾಡುವಂಥ ಒಂದು ಸಾಕೆಟ್ ಇದೆ. ಇದನ್ನು ನಾನು 21ಕ್ಕೆ ಆರ್ಡರ್ ಮಾಡಿದೆ. ಇವತ್ತು ತಾರೀಕು 14. ಇವತ್ತು ನಮಗೆ ಬಂದು ಸಿಕ್ಕಿದೆ. ಇಷ್ಟು ಲೇಟ್ ಯಾಕಂತಂದರೆ ಇದು ಬಂದಿದ್ದು ಚೈನಾದಿಂದ. ನಾನು ಆರ್ಡರ್ ಮಾಡಿದ್ದು ಅಮೆಝಾನಲ್ಲಿ, ಆದರೆ ಇದನ್ನು ನನಗೆ ಕಳಿಸಿದ್ದು ಚೈನಾದಿಂದ ಬಂದಿರೋದ್ರಿಂದ ಲೇಟ್ ಆಯಿತು. ಇದು ನನಗೆ ಇಂಡಿಯನ್ ಪೋಸ್ಟಲ್ಲಿ ಬಂತು. ಹಾಗಾಗಿ ನೀವು ಎಲ್ಲಿಯೂ ಅಮೆಝಾನ್ನ ಸ್ಟಿಕ್ಕರ್ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಇಲ್ಲಿ ಜಸ್ಟ್ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ ಅಷ್ಟೇ, ಮತ್ತೆ ಬೇರೆ ಏನೂ ಇಲ್ಲ. ನೋಡೋಣ. ನಾನು ಇದನ್ನು ಇನ್ನೂ ಓಪನ್ ಮಾಡಲಿಲ್ಲ. ನೋಡಿ, ನಾನು ಇನ್ನೂ ಓಪನೇ ಮಾಡಲಿಲ್ಲ. ನನಗೆ ಅದನ್ನು ಓಪನ್ ಮಾಡಿ ನೋಡಬೇಕು. ನಾನು ಇದನ್ನು ವೀಡಿಯೋ ಮಾಡಿಕೊಂಡೇ ಅನ್ಬಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿರಲಿಲ್ಲ. ನಾನು ಮಾಡುವಂತ ಆಮೇಲೆ ಹೇಗೂ ಮಾಡ್ತೀನಿ, ನಿಮ್ಮ ಎದುರನ್ನೇ ಅನ್ಬಾಕ್ಸ್ ಮಾಡುವ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಯಾಕಂತಂದರೆ ನೀವು ಹೊರಗಡೆಯಿಂದ ಬಂದಿರುವಂತಹ ಐಟಮ್ನ ನೀವು ರೆಕಾರ್ಡ್ ಮಾಡಿಬಿಟ್ಟೆ ಅನ್ಬಾಕ್ಸ್ ಅಥವಾ ಅದನ್ನು ಓಪನ್ ಮಾಡೋದು ತುಂಬ ಒಳ್ಳೆಯದು. ಯಾಕಂತಂದರೆ ಒಂದು ವೇಳೆ ಒಳಗಡೆ ಫೇಕ್ ಐಟಮ್ ಇದ್ದರೆ ನಮಗೆ ರಿಟರ್ನ್ ಮಾಡುವಾಗ ಇದೊಂದು ಪ್ರೂಫ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಎದುರಿನ ಇದನ್ನ ಓಪನ್ ಮಾಡ್ತೀನಿ. ನಾನು ಇಷ್ಟು ದಿನ ಏನು ಮಾಡ್ತಿದ್ದೀನಿ ಅಂತ ಅನ್ಬಾಕ್ಸ್ ಇದ್ದರೆ ಟೇಬಲ್ ಇಟ್ಟು ಕೂರ್ತಿದ್ದೆ. ಇವತ್ತು ಆರಾಮ್ಸೆ ಕೆಳಗೆ ಕೂತಿದ್ದೀನಿ. ಓಕೆನಾ? ಅಲ್ಲಿ ನಿಂತ್ಕೊಂಡು ಮಾಡೋದಕ್ಕಿಂತ ಕೂತ್ಕೊಂಡು ಆರಾಮ್ಸೆ ಮಾಡುವ ಅಂತ ನಿಮ್ಮ ಜೊತೆ ಆರಾಮ್ಸೆ ಮಾತಾಡೋಕ್ಕಾಗುತ್ತೆ. ಬನ್ನಿ ನಾವೀಗ ಅನ್ಬಾಕ್ಸ್ ಮಾಡುವ. ಫಸ್ಟ್ ನನ್ನ DJI ಕ್ಯಾಮ್ರಾ ಇಟ್ಟಿದ್ದೀನಿ. ಇದನ್ನು ನಾನೀಗ ಆನ್ ಮಾಡಿ ನಾವು ಅಲ್ಲಿ ರೆಕಾರ್ಡ್ ಸ್ಟಾರ್ಟ್ ಮಾಡುವ ಫಸ್ಟ್, ಆಯಿತಾ? ಎಸ್, ನೋಡಿ, ಎಲ್ಲೂ ಸೀಲ್ ಓಪನ್ ಆಗಲಿಲ್ಲ. ಸೀಲು ಕ್ಲೀನಾಗಿ ಹಾಗೆಯೇ ಇದೆ. ನಾನು ಈಗ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ. ಓಪನ್ ಮಾಡುವ. ಓಪನ್ ಆಯಿತು. ಈಗ ತೆಗೆದಾಗ ನೋಡಿ, ಈ ರೀತಿಯಾಗಿ ಒಂದು ಬಾಕ್ಸ್ ಇದೆ. ಇದರಲ್ಲಿ ಎಂತೆಲ್ಲ ಖಾಲಿ. ಇಲ್ಲಿ ಒಂದು ಬಾಕ್ಸ್ ಇದೆ. ಟೆಲ್ಸಿನ್ ನಾನು ಆರ್ಡರ್ ಮಾಡಿದ್ರೆ ಟೆಲ್ಸಿನ್ ಅವ್ರದ್ದೇ ಬಂದಿದೆ. ಇಲ್ಲಿ ನೋಡ್ಬೋದು, ಎಲ್ಲಿಯೂ ಸಹ ಓಪನ್ ಮಾಡಿದಾಗೆ ಇಲ್ಲ. ಇಲ್ಲಿ ಸ್ಟಿಕ್ಕರ್ ಕಾಣ್ತಾ ಇಲ್ಲ. ನೋಡೋಣ, ಓಪನ್ ಮಾಡಿ ನೋಡೋಣ ಫಸ್ಟಿಗೆ. ಇಲ್ಲಿ ಹೇಗೂ ಸ್ಟಿಕ್ಕರ್ ಸೀಲ್ ಇಲ್ಲ. ನಾನು ಇಲ್ಲೇ ಓಪನ್ ಮಾಡ್ತೇನೆ, ಸೀಲ್ ಇರೋ ಕಡೆನೆ. ನೋಡಿ, ಸೀಲೇ ಇಲ್ಲ, ಆಯ್ತಾ? ಇನ್ನೊಂದೇನು ಗೊತ್ತಾ, ಈ ಬ್ಯಾಟ್ರಿ ಬಗ್ಗೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಹಾಕಿ, ನಿಮ್ಗೆ ಎಲ್ಲಿಯೋ 1-2 ವಿಡಿಯೋ ಸಿಗುತ್ತೆ. ಕನ್ನಡದಲ್ಲಂತೂ ಇಲ್ಲವೇ ಇಲ್ಲ. ಫಸ್ಟ್ ಟೈಮ್ ಈ ಟೆಲಿಸಿನ್ ಬ್ಯಾಟ್ರಿ ಬಗ್ಗೆ ಫಸ್ಟ್ ವಿಡಿಯೋ ನಮ್ಮದಾಗಿದೆ. ಇವಾಗಲೇ ಶೇರ್ ಮಾಡಿ, ಆಯ್ತಾ? ತುಂಬ ಜನಕ್ಕೆ DJI ಕ್ಯಾಮ್ರಾ ತೊಗೊಂಡಿರ್ತೀರಾ, ಬಟ್ ಅದಕ್ಕೆ ಬೇಕಾದ ಬ್ಯಾಟ್ರಿ ಯಾವ್ದು ತಗೋಬೇಕು ಅಂತ ಕನ್ಫ್ಯೂಷನ್ ಇರ್ತೀರ. ತಗೋಬೋದಾ ತಗೋಬಾರ್ದು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಫಸ್ಟ್ ನಾನು ನೋಡಬೇಕಲ್ವಾ. ನೋಡಿ, ಈಗ ಓಪನ್ ಮಾಡಿದಾಗ ನೋಡಿ ಇಷ್ಟು ಬಂತು. ಏನಿಲ್ಲ, ಒಂದು ಕೇಬಲ್ ಇದೆ ನೋಡಿ. ಇದು C ಟೈಪ್ ಕೇಬಲ್ ಒಂದು, ಮತ್ತೆ ಒಂದು ಬ್ಯಾಟ್ರಿ ಪ್ಯಾಕ್ ಇದೆ ನೋಡಿ. ಈ ರೀತಿಯಾಗಿ ಇದರ ಬಾಕ್ಸ್ ಇದೆ ನೋಡಿ. ಎಲ್ಲಿಯೂ ಇದರಲ್ಲಿ MRPನೇ ಹಾಕಲಿಲ್ಲ, ಆಯಿತಾ? ಇದರ ರೇಟೇ ಇಲ್ಲ, ಇದರ ಪ್ರೈಸ್ ಎಷ್ಟಂತ ಇಲ್ಲವೇ ಇಲ್ಲ ಎಲ್ಲಿಯೂ. ಚೈನಾ, ಮೇಡ್ ಇನ್ ಚೈನಾ, ಬೇರೆ ವಿಧಿ ಇಲ್ಲ. ನಮಗೆ ಕ್ಯಾಮ್ರಾ ತೊಗೊಂಡಿರ್ತೀವಿ, ಬಟ್ ಇದಕ್ಕೆ ನೀವು ಒಂದು ಬ್ಯಾಟ್ರಿ ಬೇಕಂದರೆ ಚೈನಾದಿಂದ ತರಿಸ್ಬೇಕಾಗತ್ತೆ. ಅಲ್ಲೇನೋ ಒಂದು ಕಲೆ ಥರ ಇದೆ, ಅಂತ ಇದು ಏನೂ ಗೊತ್ತಿಲ್ಲ. ಇದು ಒಂದು ಬ್ಯಾಟ್ರಿ, 2 ಬ್ಯಾಟ್ರಿ, 3 ಬ್ಯಾಟ್ರಿ. ಯಾಕಂದ್ರೆ ನಾನು ಈ ಟೆಲಿಸಿನ್ ಯಾಕೆ ತರಿಸಿದೆ ಅಂತಂದರೆ, ಈ ಬ್ಯಾಟ್ರಿನ DJI ಅವರೇ ರೆಕಮೆಂಡ್ ಮಾಡ್ತಾರೆ. ಈ ಕಂಪನಿನ ಯೂಸ್ ಮಾಡ್ಬೋದು ಅಂತ. ಮತ್ತು ನಿಮಗೆ ಒರಿಜಿನಲ್ ಬ್ಯಾಟ್ರಿ ನೋಡಲಿಕ್ಕೆ ಒಂದು ಬ್ಯಾಟ್ರಿ ರೇಟು ಸುಮಾರು 3,000 ಚಿಲ್ಲರಲ್ಲಿದೆ. ನಮಗೆ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಇದಾದರೆ ಪರವಾಗಿಲ್ಲ. 3 ಬ್ಯಾಟ್ರಿ ಪ್ಲಸ್ ಈ
ಚಾರ್ಜಿಂಗ್ ಕೇಸ್ ಸೇರಿ ನಮಗೆ 4400 ಆಗುತ್ತೆ. ಇದಕ್ಕೆ ಜಸ್ಟ್ ನಾವು ಈ ರೀತಿ ಬ್ಯಾಟ್ರಿನ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ಚಾರ್ಜಿಗೆ ಹಾಕಬೇಕು. ನಾನು ನಿಮಗೆ ಚಾರ್ಜಿಗೆ ಹಾಕಿ ತೋರಿಸ್ತೀನಿ ಇದರಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಅಂತೇಳಿ. ಮತ್ತು ಇದು ಮ್ಯಾಗ್ನೆಟಿಕ್ ಆಯಿತಾ ನೋಡಿ, ಈಗ ಇಟ್ಟಾಗ ಇದನ್ನು ಅಂಟ್ಕೊಳ್ಳುತ್ತೆ. ಇದು ಮ್ಯಾಗ್ನೆಟಿಕ್. ನಾನು ಫಸ್ಟ್ ನಾವು ಚಾರ್ಜ್ ಚೆಕ್ ಮಾಡುವ. ನನ್ನ ಹತ್ರ ಪವರ್ ಬ್ಯಾಂಕ್ ಇದೆ. ನಾನೀಗ ಪವರ್ ಬ್ಯಾಂಕಲ್ಲೇ ಇದನ್ನು ಇಟ್ಟು ನೋಡು ಫಸ್ಟ್ ಆಯಿತಾ. ಇವರು ಕೇಬಲ್ಲೇ ಯೂಸ್ ಮಾಡು, ಬೇರೆ ಕೇಬಲ್ ಯೂಸ್ ಮಾಡೋದು ಬೇಡ. ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಗೆ ರಿಟರ್ನ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿ ಪ್ರೂಫ್ ಇದೆ, ನಾವು ನಿಮ್ಮ ಕೇಬಲ್ ಯೂಸ್ ಮಾಡಿದ್ದೀವಿ, ಪವರ್ ಬ್ಯಾಂಕಲ್ಲಿ ಹಾಕಿದ್ದೀವಿ ಅಂತ. ಇದನ್ನು ಪವರ್ ಬ್ಯಾಂಕ್ ಹಾಕಿದಾಗ ಫುಲ್ ಚಾರ್ಜಾ, ಇದೇನಿದು ರೆಡ್ ಬರ್ತಾ ಉಂಟು, ಇದು ಫುಲ್ ಚಾರ್ಜಾ ಇಲ್ಲ ಚಾರ್ಜ್ ಆಗ್ತಾ ಉಂಟು ಗೊತ್ತಿಲ್ಲ. ನಾವು ಒಂದನ್ನು DJI ಕ್ಯಾಮ್ರಾಗೆ ಹಾಕಿ ನೋಡುವ ಇಲ್ಲಿ ಚಾರ್ಜ್ ಎಷ್ಟು ಉಂಟು ಏನು ಕತೆ ಅನ್ನೋದು. ನನಗಿಲ್ಲಿ ಯಾಕೋ ರೆಡ್ ತೋರಿಸ್ತಾನೆ ನೋಡಿ, ರೆಡ್ ಆಗಿ ಉಂಟು ಇಲ್ಲಿ. ಓಕೆ, DJI ಕ್ಯಾಮ್ರಾ ಇದ್ದವರಿಗೆ ಬ್ಯಾಟರಿಯಲ್ಲಿ ಗೊತ್ತಲ್ವಾ, ಸಿಂಪಲ್ ಆಗಿ ಇಲ್ಲಿ ಒಂದು ಲಾಕ್ ಇದೆ, ಇಲ್ಲೊಂದು ಲಾಕ್ ಇದೆ. ಎರಡು ಲಾಕನ್ನು ನಾವು ಈ ರೀತಿಯಾಗಿ ನೋಡಿ, ಮತ್ತೊಂದು ಈ ರೀತಿ ಮಾಡಿದ್ರೆ ಆಯಿತು, ಬ್ಯಾಟ್ರಿ ಹೊರಗೆ ಬರುತ್ತೆ. ನಿಮಗೆ ಗೊತ್ತಾಗ್ತಿರ್ಬೋದು ಒರಿಜಿನಲ್ ಮತ್ತು ಈಗ ನಾವು ಏನು ತರಿಸಿದ್ವೋ ಇದರದ್ದು ಡಿಫ್ರೆನ್ಸ್ ನೋಡಿ. ಸ್ವಲ್ಪ ಕಲರ್ ಡಿಮ್ ಇದೆ, ಮತ್ತು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಇದು ಯೆಲ್ಲೋ ಕಲರ್ಲಿದೆ, ಇದು ಆರೆಂಜಲ್ಲಿದೆ. ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ಬಿಟ್ಟರೆ ಬ್ಯಾಟ್ರಿ ಸೈಜ್ ಎರಡು ಸೇಮ್ ಇದೆ ನೋಡಿ, ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಇದೆ ನೋಡಿ, ಸೇಮ್ ಇದೆ. ಹಾಗೆಯೇ ಇದೆಲ್ಲ ಸೇಮ್ ಇದೆ. ಓಕೆ ನೋಡಿ, ನಾನು ಫಸ್ಟ್ ಇದನ್ನು ಹಾಕಿ ನೋಡ್ತೀನಿ ಎಷ್ಟು ಚಾರ್ಜ್ ಇದೆ ಅಂತ. ಇದು ಟೆಲ್ಸಿನ್, ಇದು ಈ ರೀತಿ ಹಾಕಿ ನಾವು ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ. ಪ್ರೆಸ್ ಮಾಡಿದ್ರೆ ನಮಗೆ ಲೈಟ್ ಬಂದು ಹೋಯ್ತು, ನಾನು ತೋರಿಸ್ಲಿ ಆಗಲಿಲ್ಲ. ಈಗ ಇದನ್ನು ಆನ್ ಮಾಡುವ. 47% ಚಾರ್ಜ್ ಇದೆ ಒಂದು ಬ್ಯಾಟ್ರಿ. ಓಕೆ, ವರ್ಕ್ ಆಗ್ತಾ ಉಂಟು, ಗುಡ್. ಇನ್ನೊಂದೆರಡು ಬ್ಯಾಟ್ರಿ ಚೆಕ್ ಮಾಡುವ. ಸೆಕೆಂಡ್ ಬ್ಯಾಟ್ರಿ ಸೇಮ್ ಹೀಗಿಟ್ಟು ಇಲ್ಲಿ ಪ್ರೆಸ್ ಮಾಡಿದಾಯ್ತು ನೋಡಿ, ಲೈಟ್ ಬಂದೋಯ್ತು. ಈಗ ಫುಲ್ ಪ್ಯಾಕ್ ಆಗಿದೆ. ಇದರ ಚಾರ್ಜು 42% ಇದೆ. ಮೂರನೇ ಬ್ಯಾಟ್ರಿ ಇದಲ್ಲ ನಮ್ಮದು, ಇದನ್ನು ಚೆಕ್ ಮಾಡುವ. ಒಳ್ಳೆ ಐತಿ ಬ್ಯಾಟ್ರಿ, ಒಳ್ಳೆ ಟೈಮ್ ಬಂದಿದೆ. ನಾಡ್ದು ಶುಕ್ರವಾರ ಒಂದು ಹೊರಗೆ ಹೋಗ್ಲಿಕ್ಕೆ ಒಂದು ಪ್ಲ್ಯಾನ್ ಇದೆ, ಆವಾಗ ನಮಗಿದು ಯೂಸ್ ಆಗುತ್ತೆ. ಲಾಕ್ ಎಲ್ಲ ಕರೆಕ್ಟ್ ಕೂರ್ತಾ ಉಂಟು. ಇದೆಷ್ಟಿದೆ, ಇದು 47 ಇದೆ. ಎರಡು 47, ಒಂದು 42. ಓಕೆ, ಚಾರ್ಜ್ ಮಾಡುವ. ಅದರಲ್ಲಿ ಏನುಂಟು ಆಫ್ ಮಾಡುವ. ಫಸ್ಟ್ ಚಾರ್ಜ್ ಆಗಲಿ ಫುಲ್ ಸತಿ ಎಲ್ಲ. ಇದನ್ನು ನಾವಿನ್ನೂ ಸ್ವಲ್ಪ ಚಾರ್ಜ್ ಹಾಕುವ, ಸ್ವಲ್ಪ ಚಾರ್ಜ್ ಆಗಲಿ ಆಯಿತಾ. ನಾನು ನಿಮಗೆ ಚಾರ್ಜ್ ಆದ ನಂತರ ತೋರಿಸ್ತೀನಿ ಚಾರ್ಜ್ ಆದಾಗ ಏನು, ಹೇಗೆ ನಾವು ಇಂಡಿಕೇಟ್ ಆಗುತ್ತೆ ಏನು ಅನ್ನೋದು ನೋಡಿ. ಚಾರ್ಜ್ ಹಾಕಿದ ಕೂಡಲೇ ಈ ರೀತಿ 3 ರೆಡ್ ಲೈಟ್ ಬರುತ್ತೆ. ಎರಡು ಕಡೆ ಇದೆ. ಓಕೆ, ನಮಗೆ ಒಂದು ಕಡೆ 2 ಕಡೆ ರೆಡ್ ಲೈಟ್ ಬರುತ್ತೆ. ಈ ರೀತಿ ರೆಡ್ ಲೈಟ್ನ ಬಂದರೆ ಇದು ಚಾರ್ಜ್ ಆಗ್ತಿದೆ ಅಂತ. ಮತ್ತು ನೆಕ್ಸ್ಟು ನಾನು ಸ್ವಲ್ಪ ಇದ್ರ ಬಗ್ಗೆ ನೋಡಿದ್ದೀನಿ, ಹಾಗಾಗಿ ಇದು ಆರೆಂಜ್ ಬಂದಾಗ 90% ಚಾರ್ಜ್ ಆಗಿದೆ ಅಂತ. ಫುಲ್ಲು ಗ್ರೀನ್ ಆದಾಗ ಬ್ಲೂ ಏನಾಗುತ್ತೆ ಆವಾಗ 100% ಚಾರ್ಜ್ ಆಗಿದೆ ಅಂತ. ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಚಾರ್ಜ್ ಆದಾಗ ಹೇಗೆ ತೋರಿಸುತ್ತೆ ಅನ್ನೋದು. ಓಕೆ, ನಾನು ನಿಮಗೆ ಚಾರ್ಜ್ ಆದಮೇಲೆ ಸಿಗ್ತೀನಿ. ಓಕೆನಾ? ಇನ್ನು ಸಬ್ಸ್ಕ್ರೈಬ್ ಆಗಲಿ ಒಂದು ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಇಂಥದ್ದೇ ಕೆಲವೆಲ್ಲ ಹೊಸ ಹೊಸ ಐಟಮ್ಗಳ ರಿವ್ಯೂ ಆಗಲಿ ಅಥವಾ ಹೊಸ ಹೊಸ ಪ್ಲೇಸ್ ಆಗಲಿ, ನಮ್ಮ ಬ್ಲಾಗ್ ಆಗಲಿ, ನಮ್ಮ ಕಾಮಿಡಿ ಆಗಲಿ, ಪ್ರತಿಯೊಂದನ್ನು ನೀವು ಮಿಸ್ ಮಾಡ್ಕೊಳ್ತೀರಿ. ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ನಿಮಗೆ ಚಾರ್ಜ್ ಆದ್ಮೇಲೆ ಸಿಗ್ತೀನಿ. ಸ್ನೇಹಿತರೆ ನೋಡ್ಬೋದು ಇನ್ನು ಸ್ವಲ್ಪ ಚಾರ್ಜ್ ಆಗ್ತಾ ಉಂಟು. ನನಗೆ ಆ್ಯಕ್ಚುಲಿ ಅವಾಗ ಗ್ರೀನ್ ಬಂತು, ನಾನು ಹಾಗೆ ಡಿಸ್ಕನೆಕ್ಟ್ ಮಾಡಿ ಪುನಃ ಇಟ್ಟೆ, ಪುನಃ ರೆಡ್ ಆಗಿದೆ. ಒಂದು 2 ಸೆಕೆಂಡಲ್ಲಿ ಪುನಃ ಗ್ರೀನ್ ಆಗಬಹುದು. ಓಕೆ, ಅದು ಸ್ವಲ್ಪ ಚಾರ್ಜ್ ಆಗಲಿ. ಅಷ್ಟು ತನಕ ನಾವು ಇದರ ಕ್ವಾಲಿಟಿ ಬಗ್ಗೆ ನಾನು ಮಾತಾಡ್ತೀನಿ. ನನಗೆ ಕ್ವಾಲಿಟಿ ತುಂಬ ಚೆನ್ನಾಗಿ ಅನಿಸ್ತು. ನಾನು ಒಂದು ಸ್ವಲ್ಪ ಹಾಕಿ ನಾನು ಚೆಕ್ ಮಾಡಿದೆ, ಆ್ಯಕ್ಷನ್ ಕ್ಯಾಮ್ರಾಗೆ ಹಾಕಿ. ನನಗೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಒಳ್ಳೆ ಬ್ಯಾಕಪ್ ಕೊಡ್ತು. ಸ್ವಲ್ಪ ಹೊತ್ತು ನಾನು ಇದು ಮಾಡಿದಾಗ ಜಸ್ಟ್ ರಫ್ ಆಗಿ ಇದು ಮಾಡಿದೆ. ಅದರಲ್ಲಿ 47% ಅಷ್ಟು ಬ್ಯಾಟ್ರಿ ಇತ್ತು. ನಾನು ಸುಮಾರು ಒಂದು ಅರ್ಧ ಗಂಟೆ ಅನಿಸುತ್ತೆ ನಾನು ವಿಡಿಯೋ ಇಟ್ಟಿದ್ದೆ, ನಾನು ಟೈಮ್ ಲ್ಯಾಪ್ಸ್ ಹಾಕಿ. ತುಂಬ ಚೆನ್ನಾಗಿ ಬ್ಯಾಕಪ್ ಬಂತು ನೋಡಿ. ಈಗ ಒಂದು ಗ್ರೀನ್ ಆಯಿತು, ಈಗ ಜಸ್ಟ್ ಒಂದು ಗ್ರೀನ್ ಆದ್ದು. ಈಗ ಹಾಗೇನೆ 3 ಸಹ ಗ್ರೀನ್ ಆಗುತ್ತೆ. ಒರಿಜಿನಲ್ ಬ್ಯಾಟ್ರಿ ಕಂಪೇರ್ ಮಾಡಿದ್ರೆ ನನಗೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನಿಸ್ತಾ ಉಂಟು. ಅದರ ಚಾರ್ಜಿಂಗ್ ಬಾಕ್ಸ್ ಹಾಗೆ ತುಂಬ ಒಳ್ಳೆ ಕ್ವಾಲಿಟಿಲಿದೆ. ಪ್ಲಾಸ್ಟಿಕ್ಕು ಅದನ್ನು ಒಳ್ಳೆ ಕ್ವಾಲಿಟಿಲಿದೆ. ಆದರೆ ಇನ್ನೊಂದು ನಮಗೆ ತುಂಬ ಯೂಸ್ ಆಗುತ್ತೆ. ನೀವು ಒಂದು ವೇಳೆ ಹೊರಗಡೆ ಹೋಗಿ ಏನಾದರೂ ಬ್ಲಾಗ್ ಮಾಡ್ತೀರಿ ಅಥವಾ ಮೋಟೋ ವ್ಲಾಗ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಪವರ್ ಬ್ಯಾಂಕು ಅಥವಾ
ಕಾರ್ ಇದ್ದರೆ ಕಾರ್ ಸಾಕೆಟಲ್ಲಿ, ಬೈಕ್ ಇದ್ದರೆ ಬೈಕ್ ಸಾಕೆಟಲ್ಲಿ ಸಹ ಚಾರ್ಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ವೆಬ್ಸೈಟಲ್ಲಿ ರೆಕಮೆಂಡ್ ಮಾಡ್ತಾರೆ ಡೈರೆಕ್ಟಾಗಿ ನೀವು ಕರೆಂಟಲ್ಲಿ ಮಾಡಬೇಡಿ ಅಂತ. ಹಾಗಾಗಿ ನೀವು ಪವರ್ ಬ್ಯಾಂಕಲ್ಲಿ ಅಥವಾ ಕಾರ್ ಸಾಕೆಟಲ್ಲಿ ಮಾಡಿದರೆ ಓಕೆ, ತೊಂದರೆ ಇಲ್ಲ. DJI ಕ್ಯಾಮ್ರನ್ ಸಹ ಹಾಗೆ, ನಾವು ಡೈರೆಕ್ಟಾಗಿ ಏನು ಮೊಬೈಲನ್ನು ಪ್ಲಗ್ಗೆ ಹಾಕಿ ಚಾರ್ಜ್ ಮಾಡ್ತೀವೋ ಆ ರೀತಿ ಚಾರ್ಜ್ ಮಾಡಲಿಕ್ಕೆ ಅವ್ರು ರೆಕಮೆಂಡ್ ಮಾಡಲ್ಲ. ನೀವು ಆದಷ್ಟು ಪವರ್ ಬ್ಯಾಂಕ್ನ ಯೂಸ್ ಮಾಡಿ ಅಂತಾರೆ. ರೀಸನ್ ಒಂದು, ನಿಮ್ಮ ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರುತ್ತೆ. ಯಾಕಂತಂದರೆ ಈಗ ಎಲ್ಲ ಬರೋದು ಫಾಸ್ಟ್ ಚಾರ್ಜಿಂಗು. ಹಾಗಾಗಿ ಫಾಸ್ಟ್ ಚಾರ್ಜಿಂಗ್ ನಾವು ಇದಕ್ಕೆ ಯೂಸ್ ಮಾಡಿದಾಗ ಅದರ ಕರೆಂಟ್ ಹೆವಿ ಆಗುತ್ತೆ, ವೋಲ್ಟೇಜ್. ಅದಕ್ಕೋಸ್ಕರ ನೀವು ಆದಷ್ಟು ಪವರ್ ಬ್ಯಾಂಕ್ನ ಯೂಸ್ ಮಾಡಿ. ಈಗ ನೋಡಿ 2 ಚಾರ್ಜ್ ಆಯಿತು, 2 ಗ್ರೀನ್ ಬಂದಿದೆ, ಇನ್ನೊಂದು ಗ್ರೀನ್ ಬರಲಿಕ್ಕೆ ಉಂಟು. ಆಲ್ಮೋಸ್ಟ್ ಈಗ ಒಂದು ಸ್ವಲ್ಪ ಬರುತ್ತೆ. ನಾನು ಆವಾಗಲೇ ಚಾರ್ಜ್ ಮಾಡಿ ಆಫ್ ಮಾಡಿ ಇಟ್ಟಿದ್ದೆ, ಅದರಿಂದ ಏನಾದರೂ ಸ್ವಲ್ಪ ಕರೆಂಟ್ ಚಾರ್ಜ್ ಸ್ವಲ್ಪ ಡೌನ್ ಆಗಿರ್ಬೋದು. ನೋಡೋಣ ಸ್ವಲ್ಪ ಹೊತ್ತು ಅದಕ್ಕೆ. ಇದು ಈಗ 3 ಚಾರ್ಜ್ ಆಗುತ್ತೆ. ನಾನು ಹೇಳಿದ್ನಲ್ಲ 3 ಚಾರ್ಜ್ ಆದಕ್ಕೆ 3 ಗ್ರೀನ್ ಆಗುತ್ತೆ. ನೀವು 3 ಗ್ರೀನ್ ಆಯ್ತು ಅಂದರೆ ಚಾರ್ಜ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ನನ್ನ ಪ್ರಕಾರ ನೀವೇನಾದರೂ ತಗೋಬೋದಾ ಅಥವಾ ತಗೋಬಾರ್ದು ಅಂತ ಕೇಳಿದ್ರೆ ನೀವು 100% ತಗೋಬೋದು, ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವು ಅಮೆಝಾನ್ಗಿಂತನೂ ಅಲಿಎಕ್ಸ್ಪ್ರೆಸ್ ಅಂತ ಒಂದುಂಟು, ಅಲಿಎಕ್ಸ್ಪ್ರೆಸ್ ಇಂಡಿಯಾ ಅಂತ, ಅದರಲ್ಲಿ ನೀವು ಆರ್ಡರ್ ಮಾಡಿ, ನಿಮ್ಗೆ ಇನ್ನೂ ತುಂಬ ಚೀಪಿಗೆ ಸಿಗುತ್ತೆ. ಆಲ್ಮೋಸ್ಟ್ 2700-2800 ರೂಪಾಯಿನೂ ಸಿಗುತ್ತೆ. ಬಟ್ ನನಗೆ ತುಂಬ ಇದು ಕಾಸ್ಟ್ಲಿ ಅನಿಸ್ತು ಅಮೆಝಾನಲ್ಲಿ. 4400 ಪ್ಲಸ್ 199 ಡೆಲಿವರಿ ಚಾರ್ಜ್. ನೋಡಿ ಈಗ 3 ಗ್ರೀನ್ ಆಗಿದೆ, ಅಂದರೆ 3 ಚಾರ್ಜ್ ಆಯಿತು. ನಾನು ಡಿಸ್ಕನೆಕ್ಟ್ ಮಾಡ್ತೀನಿ. ಡಿಸ್ಕನೆಕ್ಟ್ ಮಾಡಿದೆ. ನಾನೀಗ ಪುನಃ ಚಾರ್ಜ್ ಆಗದೆ ಏನಾಗುತ್ತೆ ನೋಡುವ. ಇಲ್ಲ, 3 ಚಾರ್ಜ್ ಗ್ರೀನ್ ತೋರಿಸ್ತಾ ಉಂಟು. ಇದರ ಚಾರ್ಜ್ ಸಾಕೆಟ್ ತುಂಬ ಡೆಲಿಕೇಟ್ ಆಗಿದೆ. ಸ್ವಲ್ಪ ನೀವು ಚಾರ್ಜ್ ಹಾಕುವಾಗೆಲ್ಲ ಸ್ವಲ್ಪ ಕೇರ್ ತಗೋಬೇಕಾಗತ್ತೆ. ನೀವೊಂದೊಳ್ಳೆ ಚಾರ್ಜ್ ಹಾಕಿ ಏನಾದರೂ ಪೆನ್ ಈ ರೀತಿ ಆಯ್ತು ಅಂತಂದರೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಅದೊಂದು ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ಏನು ನನಗೆ ಕಾಣ್ತಾ ಇಲ್ಲ. ನನಗೆ ಯಾಕೋ ತುಂಬ ಯೂಸ್ಫುಲ್ ಅಂತ ಹಂಗೆ ಅನಿಸ್ತಾ ಉಂಟು. ಹೊರಗಡೆ ಎಲ್ಲ ಹೋಗುವಾಗ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ ಸ್ನೇಹಿತರೆ, ನಾವೇನು ಹೆಚ್ಚು ಮಾತಾಡಬೇಡ, ಇಲ್ಲಿ ಕ್ಲೋಸ್ ಮಾಡುವ. ಇದಿಷ್ಟು ಟೆಲಿಸಿನ್ನ ಬ್ಯಾಟ್ರಿಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೇಳಿದ್ನಲ್ಲ ನಿಮಗೆ ಇನ್ನೂ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ನನಗೆ ಆ್ಯಕ್ಚುಲಿ ಈ ಬ್ಯಾಟ್ರಿ ಬೇಕಾಗಿತ್ತು. ಯಾಕಂತಂದರೆ ನನಗೆ DJIಯಲ್ಲಿ ಬಂದಿರುವಂಥ ಬ್ಯಾಟ್ರಿ ಸುಮಾರು 1 ರಿಂದ 1.25 ಗಂಟೆ ತನಕ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಆಮೇಲೆ ಖಾಲಿ ಆದರೆ ನಾವು ಪುನಃ ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡೋ ಟೈಮ್ ವೇಸ್ಟ್ ಆಗುತ್ತೆ. ಇದು ಹಾಗಲ್ಲ, ನನಗೆ ಆಲ್ಮೋಸ್ಟ್ ಈಗ 4 ಬ್ಯಾಟ್ರಿ ಇದೆ. 4 ಬ್ಯಾಟ್ರಿ ಅಂತಂದ್ರೆ ನನಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 4.25 ಗಂಟೆಗೆ ತೊಂದರೆ ಇಲ್ಲ. 4.25 ಗಂಟೆ ಆರಾಮ್ಸೆ ಮಾಡ್ಬೋದು. ಓಕೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಸಿಗ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.